ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೇನೆ. ಪುಟಾಣಿ ಮಗು ಪವನ್ ಕುಮಾರ್ ಧನ್ಯವಾದಗಳು. ಈಗ ಯಾನೀಸ್ ಪುಟಾಣಿ ಮಗು ಜಗತ್ ಇಂಡಿಯಾ ಹಿಂದಿ ಸಾಂಗ್ಸಿಗೆ ವೇದಿಕೆಯಲ್ಲಿ ಉಳಿಗಮಿಸಲಿಕ್ಕೆ ಬರುತ್ತಿದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಧನ್ಯವಾದಗಳು ಪ್ರಿಯಾ ಪ್ರೀತಿಕಾ ಸುವಾಣಿಯವರಿಗೆ. ಈಗ ದ್ವಿತಿ ಇವರು ನಮ್ಮ ತುಲನಾಡಲು ಕನ್ನಡ ಸಾಂಗ್ಸಿಗೆ ಕುಣಿಯ ಬರ್ತಿದ್ದಾರೆ. ಧನ್ಯವಾದಗಳು ದ್ವಿತಿ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಚಪ್ಪಾಳೆ. ಈಗ ದೇಶಭಕ್ತಿ ಗೀತೆ ಪ್ರಮೀಳ ಮತ್ತು ಬಳಗ.
ಇಶಾನಿ ಹಿಂದಿ ಫಿಲ್ಮ್ ಡ್ಯಾನ್ಸ್, ಪುಟ್ಟ ಮಗು ಇಶಾನಿ ಹಿಂದಿ ಫಿಲ್ಮ್ ಡ್ಯಾನ್ಸ್ ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮಿಷಾ ಮತ್ತು ಸಾನಿಕಾ ಶೆಟ್ಟಿ ಇವರಿಂದ ರಿಮೇಕ್ಸ್ ಡ್ಯಾನ್ಸ್.
ಹೇಳ್ಬಿಡ ಹಾಗೆ ನನಗೆ ಬರಲಿಲ್ಲ. ಹೇಳ್ಬಿಡ ಹಾಗೆ ನನಗೆ ಬರಲಿಲ್ಲ. ಯುವಾನಿಯವರಿಂದ ಕನ್ನಡ ಫಿಲ್ಮ್ ಡ್ಯಾನ್ಸ್.
ತಂಡಕ್ಕೆ ಅಪೇಕ್ಷಾ ಮತ್ತು ಬಳಗದವರಿಂದ ಗ್ರೂಪ್ ಡ್ಯಾನ್ಸ್.
ಮಾವಟ್ಟೆ عندي خش صلاح يا اخي تفوز والله خش صح يا اخي تفوز عندي خش صلاح يا اخي تفوز والله خش صح عندي الكراس قوية يا الحبيب بس صبحة خطبها نصيب يا نبي تعطيها كف ونز خليك شديد هات صوت خريسة زيد عليه ಮುಂದಕ್ಕೆ ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ ಫಲ್ಗುಣಿ ಇವರು. अरे यार कोई मारे ना यहाँ अपनी भी थोड़ी अदा थोड़ा अंदाज हमको प्यार से हम इंडिया सीधे बढ़े चाहे तो हाथों से हमको प्यार से हम इंडिया ಫಲ್ಗುಣಿ ಇವರಿಗೆ. ಮುಂದಕ್ಕೆ ರಿಷಲ್ ಮತ್ತು ಬಳಗದವರಿಂದ ಗ್ರೂಪ್ ಡ್ಯಾನ್ಸ್. రం గండో వండో లకరకటం అక్కో టక్కో ఇడిగిడి గిడిగో ఇడిపాయ్ విడిపాయ్ చికి చకచో గిలిగిలిమల్ సులుసులుమల్ మకనక హుకుబుకురే టుకుబుకురే చకలక బిక్కో చిక్కో సిలి సిలి సిలిగో బగడదుం చగడదుం చికి చకచో
चलो चलो नए ख्वाब बुन ದಾರಿ ತಪ್ಪಿ ಬಂದದು ಮುಂದಕ್ಕೆ ಅಭಿಷೇಕ್ ಬಿಕೆ. Shivani
ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತವರು ಇವರ ಸಹೋದರ ಓಎಸಿಸ್ ಕೇಟರಿಂಗ್ನ ಮಾಲಕರು ಶ್ರೀ ವಿಲಿಯಂ ಸಲ್ದಾನ ಸರ್ ಅವರು. ದಯವಿಟ್ಟು ಬಂದು ಇವರ ಪರವಾಗಿ ಒಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಗಳನ್ನ ಮಾಡಿಕೊಳ್ತಾ ಇದ್ದೇವೆ. ಆಸರೆಗೆ ಆರ್ಥಿಕವಾಗಿ ಆಸರೆಯಾದವರು ಓಎಸಿಸ್ ಕೇಟರಿಂಗ್ನ ಮಾಲಕರಾದ ಶ್ರೀ ವಿಲಿಯಂ ಸಲ್ದಾನ ಫ್ಯಾಮಿಲಿ. ವಿಲಿಯಂ ಸಲ್ದಾನ ಫ್ಯಾಮಿಲಿ ಆಸರೆಯನ್ನ ಬೆಳೆಸಿದೆ. ಆರ್ಥಿಕವಾಗಿ ಪ್ರತಿ ವರ್ಷವೂ ನಮಗೆ ಸಹಾಯವನ್ನು ನೀಡುತ್ತಾ ಭೋಜನದ ವ್ಯವಸ್ಥೆಯನ್ನ ಮಾಡಿಕೊಡುತ್ತಾ ಆಸರೆಯಾಗಿ ನಿಂತವರು ಶ್ರೀ ವಿಲಿಯಂ ಸಲ್ದಾನ ಫ್ಯಾಮಿಲಿ. ಇದೀಗ ಈ ಗೌರವವನ್ನು ಇವರ ಸಹೋದರ ಶ್ರೀ ಕ್ಲೆಮೆಂಟ್ ಸಲ್ದಾನ ಭಾರತೀಯ ಸೇನೆ ನಿವೃತ್ತ ಯೋಧರು ಹಾಗೂ ಸೈಂಟ್ ಅಲೋಷಿಯಸ್ ಕಾಲೇಜಿನ ಕ್ಯಾಂಪಸ್ ಆಫೀಸರ್ ಶ್ರೀ ವಿಲಿಯಂ ಕ್ಲೆಮೆಂಟ್ ಸಲ್ದಾನ ಸರ್ ಒಮ್ಮೆ ವೇದಿಕೆಗೆ ಬರಬೇಕು. ಹಾಗೂ ಶ್ರೀ ಅನಿಲ್ ಅಂದ್ರೆ ಶ್ರೀ ಎಸ್ ಕುಮಾರ್, ಶ್ರೀ ಪವನ್ ನಿತಿನ್ ಡಿಸೋಜ ಒಮ್ಮೆ ವೇದಿಕೆಗೆ ಬರಬೇಕು. ಗೌರವಾನ್ವಿತ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ವೇದಿಕೆಗೆ ಬಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅನ್ನೋ ವಿನಂತಿಗಳನ್ನ ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಒಮ್ಮೆ ವೇದಿಕೆಗೆ ಬರಬೇಕು. ಶ್ರೀ ಪವನ್ ನಿತಿನ್ ಡಿಸೋಜ, ಶ್ರೀ ಅನಿಲ್ ಅಂದ್ರಾದೆ, ಶ್ರೀ BRS ಕುಮಾರ್ ಹಾಗೂ ಗೌರವಾನ್ವಿತರಾದ ಶ್ರೀ ಕ್ಲೆಮೆಂಟ್ ಸಲ್ದಾನ್ ಸರ್ ಒಮ್ಮೆ ವೇದಿಕೆ ಬರಬೇಕು. ಭೋಜನವನ್ನ ನೀಡಿ ಆಸರೆಯಾದವರು ಶ್ರೀ ವಿಲಿಯಂ ಸಲ್ದಾನ ಫ್ಯಾಮಿಲಿ. ಇವರ ಪರವಾಗಿ ಇವರ ಸಹೋದರ ನಮ್ಮ ಆಸರೆಗೊಮ್ಮೆ ಆಸರೆಯಾದವರು ಶ್ರೀ ಕ್ಲೆಮೆಂಟ್ ಸಲ್ದಾನ ಇವರು ಪ್ರತಿ ವರ್ಷವೂ ಭೋಜನದ ಪ್ರಾಯೋಜಕರಾಗಿ ಆಸರೆಗೆ ಆಸರೆಯಾದ ಶ್ರೀ ವಿಲಿಯಂ ಸಲ್ದಾನ ಕುಟುಂಬಕ್ಕೆ ಆಸರೆಯು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ನಮಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತವರು ಶ್ರೀ ವಿಲಿಯಂ ಸಲ್ದಾನ ಕುಟುಂಬ. ಇವರನ್ನ ಆಸರೆ ಸದಾ ಸ್ಮರಿಸುತ್ತದೆ ಹಾಗೂ ಅವರಿಗೆ ಗೌರವವನ್ನು ಸಲ್ಲಿಸುತ್ತದೆ. ಕಾರ್ಯಕ್ರಮದಲ್ಲಿ ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೀಗ ಕುಮಾರಿ ಸ್ಫೂರ್ತಿ ಇವರಿಗೆ ವೇದಿಕೆ.
ನಡೆಸಿದ ಒಳಾಂಗಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಬಳಗದ ಸದಸ್ಯರಲ್ಲಿ ಸ್ಪರ್ಧೆಯನ್ನು ನಡೆಸಲಿ ಒಳಾಂಗಣ ಸ್ಪರ್ಧೆಯಲ್ಲಿ ನಡೆಸಿದಲ್ಲಿ ಸ್ಪರ್ಧಾ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಹಿರಿಯರು ಒಮ್ಮೆ ವೇದಿಕೆಗೆ ಬರಬೇಕು. ಸೂಜಿಗೆ ನೂಲು ಪೋಣಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೀ ಅಭಿಷೇಕ್ ಬಿಕೆ ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನ ಶ್ರೀಮತಿ ವೇದಾವತಿ ಅವರು ವಿತರಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ವೇದಾವತಿ ದ್ವಿತೀಯ ಗಣೇಶ್ ರಾವ್ ದ್ವಿತೀಯ ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನ ಶ್ರೀಮತಿ ಲಲಿತಾ ಇವರು ವಿತರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಲಲಿತಾ ಬಲೂನ್ಗೆ ಗಾಳಿ ತುಂಬಿಸುವುದು ಪ್ರಥಮ ಯಶವಂತ ಇಲ್ಲಿ ಅವರ ಪರವಾಗಿ ಶ್ರೀ ಜಗನ್ನಾಥ ಬಂಗರಿ ಅವರು ಸ್ವೀಕರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಈ ಬಹುಮಾನವನ್ನ ಪ್ರಭಾವತಿ ಇವರು ವಿತರಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಪ್ರಭಾವತಿ ದ್ವಿತೀಯ ಸಗಾಡು. ಈ ಬಹುಮಾನವನ್ನ ಲೀಲಾವತಿ ಅಮ್ಮ ಅವರು ವಿತರಿಸಬೇಕೆಂದು ವಿನಂತಿಸ್ತಾ ಇದ್ದಾರೆ. ಲೀಲಾವತಿ ಅವರು ಬಾಲ್ಪಾಸಿ ಪ್ರಥಮ ಅಭಿಷೇಕ್ ಬಿಕೆ. ದ್ವಿತೀಯ ಶ್ರೀಮತಿ ತುಳಸಿ ಇವರು ಬಂದು ಸ್ವೀಕರಿಸಬೇಕು. ಬಲೂನ್ನೊಂದಿಗೆ ಗ್ಲಾಸ್ ಎತ್ತುವ ಸ್ಪರ್ಧೆ ಪ್ರಥಮ ಅಭಿಷೇಕ್ ಬಿಕೆ. ದ್ವಿತೀಯ ರೇಣುಕಾ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಅವರು. ಬಹುಮಾನವನ್ನು ಸ್ವೀಕರಿಸಿದ ಬಳಗದ ಸದಸ್ಯ ಬಂಧುಗಳಿಗೆ ಅಭಿನಂದನೆಗಳು ಹಾಗೂ ಬಹುಮಾನವನ್ನು ವಿತರಿಸಿದ ಹಿರಿಯ ತಾಯಂದಿರಿಗೆ ಅಮ್ಮಂದಿರಿಗೆ ಬಳಗದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿರತಕ್ಕಂತಹ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪುಟಾಣಿ ಮಕ್ಕಳನ್ನ ಹಾಗೂ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ತಮ್ಮನ್ನ ಬಳಗದ ವತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸುವ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿರತಕ್ಕಂತಹ ಎಲ್ಲ ಕಲಾವಿದರು ಹಾಗೂ ಪುಟಾಣಿ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನ ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದೇವೆ. ಬಳಗದ ವತಿಯಿಂದ ಬಳಗದ ಕಾರ್ಯಕಾರಿ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ. ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಲಹಾ ಮಂಡಳಿ ಅಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು ಆದಷ್ಟು ಬೇಗನೆ ದಯವಿಟ್ಟು ಬನ್ನಿ. ಇದೀಗ ಕಲಾವಿದರನ್ನ ಸ್ಮರಣಿಕೆ ನೀಡಿ ಗೌರವಿಸಲಿದ್ದೇವೆ. ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಲಹಾ ಮಂಡಳಿ ಅಧ್ಯಕ್ಷರು, ಕೋಶಾಧಿಕಾರಿಗಳು, ಸ್ಥಾಪಕ ಕಾರ್ಯದರ್ಶಿಗಳು ಶ್ರೀ ಕಮಲಾಕ್ಷಕ್ಕೆ ಮತ್ತು ದಯಾನಂದಜಿ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಜಯಕುಲಾಲ್ ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀ ಗಣೇಶ್ ರಾವ್ ವೇದಿಕೆಗೆ ಬರಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಶ್ರೀ ಜಗನ್ನಾಥ್ ಬಂಗೇರ ವೇದಿಕೆಗೆ ಬನ್ನಿ ಸರ್. ಶ್ರೀ ಜಯಕುಲಾಲ್ ವೇದಿಕೆಗೆ ಬನ್ನಿ. ಶ್ರೀ ಕಮಲಾಕ್ಷ ಮತ್ತು ಶ್ರೀ ದಯಾನಂದಜಿ
ಇದೀಗ ಸ್ಮರಣಿಕೆ ನೀಡಿ ಗೌರವಾನ್ವಿತ ಕಲಾವಿದರನ್ನ ಹಾಗೂ ಪುಟಾಣಿ ಮಕ್ಕಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿರತಕ್ಕಂತಹ ಪುಟಾಣಿಗಳನ್ನ ಇದೀಗ ಸ್ಮರಣಿಕೆ ನೀಡಿ ಗೌರವಿಸಲಿದ್ದೇವೆ. ನಮ್ಮ ಬಳಗದ ಆಸರೆ ಗೆಳೆಯರ ಬಳಗ ಮಂಗಳೂರು ರಿಷಲ್ ಮಂಗಳೂರು ಇದರ ಆಸರೆಯ 9ರ ಸಂಭ್ರಮ 2026ರ ಈ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನ ಸೆರೆ ಹಿಡಿದಿರತಕ್ಕಂತಹ ಹೊಸಕೋರಲ್ ಇದರ ಸಂಸ್ಥೆಯ ಶ್ರೀ ಗಂಗಾಧರ್ ಸರ್ ಇವರನ್ನ ಇದೀಗ ಸ್ಮರಣಿಕೆ ನೀಡಿ ಗೌರವಿಸಬಾರಿದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಗಳನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. 2 ವರ್ಷಗಳಿಂದ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನ ವಾಹಿನಿಯಲ್ಲಿ ಬಿತ್ತರಿಸ್ತಾ ನಮಗೆ ಮಾರ್ಗದರ್ಶನಗಳನ್ನ ನೀಡ್ತಾ ಇರುವ ಓರ್ವ ಸಂಘಟಕರಾಗಿ ಗುರುತಿಸಿಕೊಂಡಿರುವ ಶ್ರೀ ಗಂಗಾಧರ್ ಸರ್ ಇವರನ್ನ ಇದೀಗ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್.